ಪದ ಆ ಸುಳ ಮಗ ಸಾರಿ ಈ ಸಭೆ ಹೇಳ್ಬಾರ್ದು ಅಂದ್ರೆ ನಾವು ಪ್ರಾಮಾಣಿಕ ಅವ್ರು ಹೇಳಿದ ಪತ್ರ ಹೇಳ್ಬೇಕಾಗತ್ತೆ. ಅವನಪ್ಪ ನಾನು ಸೋಲ್ಸಿದ್ದು ಹೊರಟಗೆರೆನಲ್ಲಿ ಪರಮೇಶ್ವರ್ ಸ್ಪರ್ಧೆ ಮಾಡಿದಾಗ ಇವನೇನಾರ ಗೆದ್ಬಿಟ್ರೆ ಮುಖ್ಯಮಂತ್ರಿಗೆ ಅಡ್ಡ ಬರ್ತೇನೆ ಅಂತ ಅನ್ಕೊಂಡು ಇವರೇ ದುಡ್ಡು ಕೊಟ್ಟು ಕಾಂಗ್ರೆಸ್ಸಿನ ಕೆಲವು ಯುವಕರನ್ನ, ವಿಶೇಷವಾಗಿ ಅವರ ಕುರುಬ ಸಮಾಜದ ಯುವಕರನ್ನ ಬಿಟ್ಟರು. ಎಲ್ಲೂ ಕೂಡ ಪರಮೇಶ್ವರ್ ಗೆಲ್ಲಬಾರದು ಈ ದಿಕ್ಕಿನಲ್ಲಿ ಪ್ರಯತ್ನ. ಪರಮೇಶ್ವರ್ ಸೋತರು. ಸೋತ್ ಮೇಲೆ ಒಂದ್ಸಲ ಸಿಕ್ಕರು. ಕೇಳಿದೆ ನಾನು, ಸ್ನೇಹ ಇದೆ, ಯಾಕಣ್ಣ ಸೋದೆ ಅಂದೆ. ಅವ್ರು ಹೇಳಿದ್ದೇ ಭಾಷೆ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ ಪತ್ರಕರ್ತರು, ಹಂಗೆ ಬರಿಬೇಡಿ. ನನ್ನ ಮಗ ಸೋಲಿಸ್ಬಿಟ್ಟಪ್ಪ ನನ್ನ ಮಗ ಸಿದ್ದರಾಮಯ್ಯ ನನ್ನ ಸೋಲಿಸ್ಬಿಟ್ಟ. ಅಲ್ಲ ಬರೆದ್ರು ನನ್ಗೇನ್ ಬೈದಾರಿಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವ್ರ ಭಾಷೆ ನಿಮ್ಗೆ ಅರ್ಥ ಆಗತ್ತೆ ಅಂತ ನಾನು ಹೇಳಿದ್ದೀನಿ. ಚಾಮುಂಡೇಶ್ವರಿ ಚುನಾವಣೆ ಬಂತು. ಸೋತು ಸುಸ್ತಾಗಿದ್ದಂತ ಪರಮೇಶ್ವರ್ ಅವರು ಬಾಲ ತುಳಿದಂತ ಹಾವಾಗಿದ್ರು, ಕಾಯ್ತಾ ಇದ್ರು ಚಾಮುಂಡೇಶ್ವರಿ ಬರಲಿ ಅಂತ. ಸಿದ್ದರಾಮಯ್ಯ ಸೋಲಿಸ್ತು. ಅದೇ ರೀತಿ ಸಿದ್ದರಾಮಯ್ಯ ನಾನು ಬಹಳ ಸರಿ ಊಟನೂ ಮಾಡ್ತೀವಿ ಒಟ್ಟಿಗೆ. ಕೇಳಿದೆ ನಾನು, ಏನಣ್ಣ ಇದು ಚುನಾವಣೆ ಅದೇ ಸೋತ್ ಬಿಡೇನಿ ನೀನು ಅಂತ. ಅದೇ ಪದ ಆ ಸುಳ ಮಗ ಸಾರಿ ಈ ಸಭೆಯಲ್ಲಿ ಹೇಳ್ಬಾರ್ದು ಅಂದ್ರೆ ನಾವು ಪ್ರಾಮಾಣಿಕ ಅವ್ರು ಹೇಳಿದ ಪತ್ರ ಹೇಳ್ಬೇಕಾಗತ್ತೆ. ಅವನಪ್ಪ ನಾನು ಸೋಲ್ಸಿದ್ದು. ನೀನು ಅವನು ಸೋಲಿಸ್ತೀಯಾ, ಅವನು ನೀನು ಸೋಲಿಸ್ತೀಯಾ? ಇದು ಕಾಂಗ್ರೆಸ್. ಆದ್ರೆ ಭಾರತೀಯ ಜನತಾ ಪಾರ್ಟಿ ಇದೆಯಲ್ಲ, ಚಾಕು ಹಾಕಂತ ವ್ಯವಸ್ಥೆ ಕಾಂಗ್ರೆಸ್ ಅಲ್ಲಿದೆ, ಭಾರತೀಯ ಜನತಾ ಪಾರ್ಟಿ ಇಲ್ಲ.